ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ, ಬೆಳ್ತಂಗಡಿ, ಮಂಗಳೂರು, ಪುತ್ತೂರು ಹಾಗೂ ಕಡಬ ತಾಲೂಕುಗಳಲ್ಲಿ ಗುರುತಿಸಲಾದ 30 ಹೊಸ, 17 ಹಳೆಯ ಒಟ್ಟು 47 ಮರಳು ಬ್ಲಾಕ್ಗಳಲ್ಲಿ ಸಾಂಪ್ರದಾಯಿಕ ಮರಳುಗಾರಿಕೆಯನ್ನು ನಡೆಸಲು 2016ರ ಮರಳು ನೀತಿಯಂತೆ ಅವಕಾಶವನ್ನು ನೀಡಬೇಕು. 2016ರ ಮರಳು ನೀತಿಯ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳುವಂತೆ ಆದೇಶಿಸಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಮರಳು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ದಿನೇಶ್ ಮೇತು ಹೇಳಿದರು. ಅವರು ಪುತ್ತೂರು ಎಪಿಎಂಸಿ ಸಭಾಂಗಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮರಳು ಗುತ್ತಿಗೆದಾರರ ಸಭೆಯಲ್ಲಿ ಈ ಬಗ್ಗೆ ಮಾಹಿತಿಯನ್ನ ನೀಡಿದರು. ಮರಳು ಗುತ್ತಿಗೆದಾರರ ಪರವಾಗಿ ಸದಸ್ಯ ಮುಸ್ತಫಾ ಅವರು ಸರ್ಕಾರದ 2020ರ ಮರಳು ನೀತಿಯನ್ನ ಪ್ರಶ್ನಿಸಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಹೂಡಿದ್ರು. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ 30 ಮತ್ತು 17 ನಾನ್ ಸಿಆರ್ಝೆಡ್ ಬ್ಲಾಕ್ಗಳಲ್ಲಿ ಮರಳು ತೆಗೆಯಲು ಟೆಂಡರ್ ಹಾಕಿರುವ ಗುತ್ತಿಗೆದಾರರಿಗೆ ಆರ್ಥಿಕ ತೊಂದರೆ ಉಂಟಾಗುತ್ತದೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಿಆರ್ಝೆಡ್ ವಲಯದಿಂದ ನಿರಂತರ ಮರಳುಗಾರಿಕೆ ನಡೆಸಲು ಸಾಧ್ಯವಿಲ್ಲ. ಇದಕ್ಕೆ ಪರಿಸರ ಕಾಯ್ದೆ ಅಡ್ಡಿಯಾಗುತ್ತದೆ. ಇನ್ನು 5 ತಿಂಗಳೊಳಗಡೆ ಟೆಂಡರ್ ಸಹಿತ ಎಲ್ಲ ಪ್ರಕ್ರಿಯೆಗಳು ಪೂರ್ಣಗೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನ್ ಸಿಆರ್ಝೆಡ್ ಬ್ಲಾಕ್ಗಳಿಂದ ನಿರಂತರವಾಗಿ ಬೇಡಿಕೆಯ ಪ್ರಮಾಣದಲ್ಲಿ ಮರಳು ಸರಬರಾಜುಗೊಳ್ಳಲಿದೆ. ಈಗಾಗಲೇ ಮರಳು ಪಡೆಯಲು ನಾನ್ ಸಿಆರ್ಝೆಡ್ ಆ್ಯಪ್ ತೆರೆಯಲಾಗಿದ್ದು ಆನ್ಲೈನ್ ಮೂಲಕವೂ ಮರಳನ್ನು ಪಡೆದುಕೊಳ್ಳಲು ಅವಕಾಶವಿದೆ ಎಂದು ಹೇಳಿದರು. 2017ರ ಹೊಸ ನೀತಿಯ ಪ್ರಕಾರ ಒಂದಷ್ಟು 18 ಜನರಿಗೆ ಏನಾಗಿತ್ತೋ ಅದರ ನಂತರ ಮುಂದೆ ದಿನಗಳಲ್ಲಿ 2020ರಲ್ಲಿ ಅದರಲ್ಲೂ ಕೂಡ ಲಾಕ್ಡೌನ್ನ ಸಂದರ್ಭದಲ್ಲಿ 2020ರ ಲಾಕ್ಡೌನ್ನ ಸಂದರ್ಭದಲ್ಲಿ ಅಧಿಕಾರಿಗಳೇ ಕೂತ್ಬಿಟ್ಟು ಯಾವುದೇ ಜನಪ್ರತಿನಿಧಿಗಳಿಗೆ ತಿಳಿಸದೆ ಈ ಒಂದು ಮರಳು ನೀತಿಯನ್ನು ಬದಲಾವಣೆ ಮಾಡಿ KMCLಗೆ ಕೊಡುವಂತಕ್ಕಂಥ ಕೆಲಸ ಆಗಿರತಕ್ಕಂಥದ್ದು. ಅದಕ್ಕೆ ನಾವು ಬಹಳ ವಿರೋಧವನ್ನು ವ್ಯಕ್ತಪಡಿಸಿದ್ದೆವು. ಅದರ ಬಗ್ಗೆ ಮುಸ್ತಫಾ ಅವರ ಒಂದು ನೇತೃತ್ವದಲ್ಲಿ ಅವರು ಕೋರ್ಟಿಗೆ ಅಫಿಡವಿಟ್ ಮಾಡಿ ಅದರ ನಂತರ ದಿನಗಳಲ್ಲಿ ಈಗ ಮೊನ್ನೆ ತಾನೇ ನಮ್ಮ ಈ ನಾನ್ ಸಿಆರ್ಝೆಡ್ನಲ್ಲಿ ಏನು 30 ಬ್ಲಾಕ್ಗಳು ಅಂತಿಮ ಘಟ್ಟದಲ್ಲಿ ಇತ್ತು ಆ ಟೆಂಡರ್ ಪ್ರೋಸೆಸ್ಸಲ್ಲಿ ಅದಕ್ಕೆ ವಿನಾಯಿತಿಯನ್ನು ಕೊಟ್ಟು ಅದನ್ನು ಅಲ್ಲಿಂದಲೇ ಯಥಾಸ್ಥಿತಿಯನ್ನಾಗಿ ಮುಂದುವರಿಸುವುದು. ಏನು 2017ರ ನೀತಿಯಲ್ಲಿ ಏನು ಪರಿಗಣನೆ ಇತ್ತೋ ಅದನ್ನೇ ಪರಿಗಣಿಸಿಕೊಂಡು ಅದೇ ನಿಯಮವನ್ನು ಪಾಲಿಸಿಕೊಂಡು ಅವರಿಗೆ ಬಿಡ್ಡುದಾರರಿಗೆ ಬಿಡ್ಡುದ ಮುಖಾಂತರ 5 ವರ್ಷಕ್ಕೆ ECಯನ್ನು ಕೊಟ್ಟು ಅವರಿಗೆ ಒಂದು ಮಾಡಬೇಕು ಅಂತೇಳುವಂತಹ ಆದೇಶವನ್ನು ಕೊಟ್ಟಿದೆ. ಈಗಾಗಲೇ 30 ಬ್ಲಾಕ್ಗಳು ಏನು ಈಗಾಗಲೇ ಕೋರ್ಟಿನ ಆದೇಶ ಇದೆ ಅದನ್ನು ಕೂಡಲೇ ನಾವು ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಕೂಡಲೇ ಅದಕ್ಕೆ ಏನು ನಿಯಮವನ್ನು ಯಾವ ರೀತಿ ನಾವು 2017ರ ನಿಯಮವನ್ನು ಪಾಲಿಸಿಕೊಂಡು ಬರ್ತೋ ಅದನ್ನು ಕೂಡಲೇ ಮಾಡ್ತೇವೆ ಅಂತ ಹೇಳಿಕೊಂಡು ನಿನ್ನೆ DD ಅವರು ಕೂಡ ಮಾತಾಡಿದ್ದೇವೆ. ಸಭೆಯಲ್ಲಿ ಮರಳು ಗುತ್ತಿಗೆದಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಚಂದ್ರಹಾಸ್ ಪಳ್ಳಿಪಾಡಿ, ಸದಸ್ಯರಾದ ಚರಣ್ ಬಂಟ್ವಾಳ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.